ಉಡುಪಿಯ ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಸೂಕ್ತ ನಿರ್ವಹಣೆಯ ಕೊರತೆ ಕುರಿತು ದೂರುಗಳು ಬಂದ ಹಿನ್ನೆಲೆಯಲ್ಲಿ ಶಾಸಕ ಯಶ್ಪಾಲ್ ಸುವರ್ಣ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು. ಆಸ್ಪತ್ರೆಯ ಅವ್ಯವಸ್ಥೆ ಕುರಿತು ರೋಗಿಯೊಬ್ಬರ ಸಂಬಂಧಿಕರು ಅಧಿಕಾರಿಗಳ ಸಮ್ಮುಖದಲ್ಲೇ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಆಸ್ಪತ್ರೆಯಲ್ಲಿ ಇಲಿ, ಜಿರಳೆ ಹಾಗೂ ಸೊಳ್ಳೆಗಳ ಕಾಟ ಹೆಚ್ಚಾಗಿದ್ದು, ಇದರಿಂದ ರೋಗ ಹರಡುವ ಭೀತಿ ಎದುರಾಗಿದೆ ಎಂದು ಅವರು ಶಾಸಕರ ಗಮನಕ್ಕೆ ತಂದರು. ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಾಸಕ ಯಶ್ಪಾಲ್ ಸುವರ್ಣ, ತಾಯಿ ಮತ್ತು ಮಕ್ಕಳಿಗೆ ಆರೋಗ್ಯಕರ ಹಾಗೂ ಸುರಕ್ಷಿತ ವಾತಾವರಣ ಕಲ್ಪಿಸುವ ಉದ್ದೇಶದಿಂದ ಪರಿಣಿತ ಇಂಜಿನಿಯರ್ಗಳ ಮೂಲಕ ಕಟ್ಟಡದ ವಿನ್ಯಾಸ ಬದಲಾವಣೆಗೆ ನೀಲನಕ್ಷೆ ಸಿದ್ಧಪಡಿಸಲಾಗುವುದು. ಜೊತೆಗೆ ಆಸ್ಪತ್ರೆಗೆ ಅಗತ್ಯವಿರುವ ವೈದ್ಯಕೀಯ ಸಲಕರಣೆಗಳು, ಸಿಬ್ಬಂದಿ ನೇಮಕಾತಿ ಸೇರಿದಂತೆ ಸಮಗ್ರ ಬದಲಾವಣೆಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುತ್ತೇನೆ ಎಂದು ಅವರು ತಿಳಿಸಿದರು. ಬೇಸಿಕ್ ಏನು ಲಿಸ್ಟ್ ಮಾಡಿಕೊಡಿ. ಮತ್ತು ನಿಮ್ಮ ಸ್ಟಾಫ್ ಪ್ಯಾಟರ್ನ್ ಸರ್, ಅದು ಆ್ಯಕ್ಚುಲಿ 200 ಬೆಡ್ಡಿಗೆ ಹೆಸರು ವ್ಯಕ್ತಪಡಿಸಿ ನೆಕ್ಸ್ಟಿಗೆ ಅದಕ್ಕೆ ಅಪ್ಗ್ರೇಡ್ ಮಾಡೋದು ಅಥವಾ ಅದಕ್ಕೆ ಫಿಲ್ ಮಾಡೋದು. ಇಲ್ಲಿ ಕೂಡ ಭಾಳಷ್ಟು ಸಮಸ್ಯೆಗಳಿದೆ. ತಾವು ನೋಡಿದ ಹಾಗೆ 6 ಫ್ಲೋರಿನ ಈ ಹಾಸ್ಪಿಟಲ್ ಬಹುಶಃ ಈ ಯುರೋಪ್ ಟೆಕ್ನಾಲಜಿಯಲ್ಲಿ ಆಸ್ಪತ್ರೆ ನಿರ್ಮಾಣ ಆಗಿದೆ. ಆದರೆ ಅದನ್ನು ಈಗ ಮೇಂಟೆನೆನ್ಸ್ ಮಾಡುವಂಥ ಪರಿಸ್ಥಿತಿಯಲ್ಲಿ ಇವಾಗ ನಮ್ಮ ಸರ್ಕಾರ ಇರ್ಬೋದು, ಇಲ್ಲಿ ಡಾಕ್ಟ್ರಿಗೆ ಮಾಡಲಿಕ್ಕೆ ಆಗ್ತಿಲ್ಲ. ಯಾಕಂದರೆ ಎಲ್ಲ ಈ ದುಬೈ ಸ್ಟ್ರಕ್ಚರನ್ನು ಅಲ್ಲಿಂದ ಮಾಡಿದ್ದಾರೆ, ರಿಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಟ್ರಾನ್ಸ್ಫಾರ್ಮರ್ ಇರ್ಬೋದು, ಲಿಫ್ಟ್ಸ್ ಇರ್ಬೋದು, AC ಕೂಡ ಸೆಂಟ್ರಲೈಸ್ ಆಗಿ ಮಾಡಿದ್ದಾರೆ. ಒಟ್ಟಾರೆ ನಮ್ಮ ಉದ್ದೇಶ ಏನಂತ ಹೇಳಿದರೆ, ಸರ್ಕಾರಿ ಆಸ್ಪತ್ರೆಗೆ ಬರುವಂಥವ್ರು ಬಡವರಿಗೆ ಸರಿಯಾದ ಒಂದು ಅನುಕೂಲವನ್ನು ಮಾಡಿಕೊಡಬೇಕು, ಸೇವೆ ಮಾಡಿಕೊಡುವ ಉದ್ದೇಶದಿಂದ ಈಗಾಗಲೇ ಡಾಕ್ಟರ್ದ ಚರ್ಚೆ ಮಾಡಿದ್ವಿ. ಭಾಳಷ್ಟು ಕಂಪ್ಲೇಂಟ್ಸ್ಗಳಿತ್ತು, ಇಳಿ ಬರ್ತಾ ಉಂಟು, ಸ್ಕ್ಯಾನಿಂಗ್ ಇಲ್ಲ, ಲಿಫ್ಟಿನ ಫೆಸಿಲಿಟಿ ಇಲ್ಲ ಅಂತ. ಒಟ್ಟಾರೆ ಸರ್ಕಾರಿ ಆಸ್ಪತ್ರೆಗೆ ತಕ್ಷಣ ಅನುದಾನವನ್ನು ಬಿಡುಗಡೆ ಮಾಡಿ ಸಂಬಂಧಪಟ್ಟ ನಮ್ಮ ಕಾರ್ಯದರ್ಶಿಗಳನ್ನು ಕೂಡ ನಾನು ಭೇಟಿ ಮಾಡ್ತೇನೆ. ಅವರನ್ನು ತಕ್ಷಣ ಉಡುಪಿಗೆ ಒಂದು ಇಲ್ಲಿಗೆ ವಿಸಿಟ್ ಮಾಡಿ ಇಲ್ಲಿಯ ಪರಿಸ್ಥಿತಿಯನ್ನು ಅವಲೋಕನ ಮಾಡಬೇಕು. ಯಾಕಂತ ಹೇಳಿದರೆ ಬೇರೆಲ್ಲ ಆಸ್ಪತ್ರೆಗಳು, ಜಿಲ್ಲಾ ಆಸ್ಪತ್ರೆಗಳು ಒಂದು ಬೇರೆ ರೀತಿಯ ಪರಿಸ್ಥಿತಿ ಇದ್ದರೆ, ಇವತ್ತು ನಮ್ಮ ಉಡುಪಿಯ ವ್ಯವಸ್ಥೆಗಳು ಭಾಳ ಅದಕ್ಕೆ ತದ್ವಿರೋಧವಾಗಿ ಉಂಟು. ಒಟ್ಟಾರೆ ಬರುವಂಥ ಈ ಬಡ ರೋಗಿಗಳಿಗೆ ಅನುಕೂಲ ಆಗಬೇಕು. ಅವರು ಆಸ್ಪತ್ರೆಗೆ ಬಂದ ಸಂದರ್ಭದಲ್ಲಿ ಭಾಳ ಬೇಸರದಲ್ಲಿರ್ತಾರೆ, ನೋವಿನಿಂದಿರ್ತಾರೆ. ಹೋಗುವಾಗ ಒಂದು ನೆಮ್ಮದಿಯಿಂದ ಹೋಗುವಂಥ ಒಂದು ವಾತಾವರಣ ನಿರ್ಮಾಣ ಆಗಬೇಕು. ಮತ್ತು ಹೋಗುವಾಗ ಭಾಳ ಬೇಸರದಿಂದ ಹೋದರೆ ಅದು ಖಂಡಿತವಾಗಿ ಅದು ಉಡುಪಿ ಅಂತ ಜಿಲ್ಲೆಗೆ ಅದು ಉಳಿತಲ್ಲ. ಅದರಿಂದಾಗಿ ಇರುವ ಸಮಸ್ಯೆಗಳ ಬಗ್ಗೆ ಆ್ಯನ್ಯುವಲ್ ಮೇಂಟೆನೆನ್ಸಿಗೆ 60 ಲಕ್ಷ ಬೇಕಂತ ಹೇಳಿದ್ದಾರೆ. ಒಟ್ಟಾರೆ ಟೋಟಲಿ ಅದು ಆ್ಯನ್ಯುವಲ್ ಮೇಂಟೆನೆನ್ಸ್ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದು ಕೇವಲ ಡೀಸೆಲ್ ಇರ್ಬೋದು, ಎಲೆಕ್ಟ್ರಿಕ್ ಬಿಲ್ ಇರ್ಬೋದು, ಲಿಫ್ಟ್ ಮೇಂಟೆನೆನ್ಸಿಗೆ ಇಲ್ಲಿ ಬರುವಂಥ ರೋಗಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಸ್ಕ್ಯಾನಿಂಗ್ ಮಿಷಿನ್ಸ್ ಇರ್ಬೋದು, ಸಂಬಂಧ ಡಾಕ್ಟರನ್ನು ಒದಗಿಸುವಂಥ ಒಂದು ಕೆಲಸ ಆಗಬೇಕಾಗಿದೆ. ಈಗಾಗಲೇ ನಾವು ಇವತ್ತು ಹೊಸ ಸರ್ಕಾರ, ಮುಖ್ಯಮಂತ್ರಿಗಳ ಪ್ರಮಾಣವಚನ ನಂತರ ಯಾರು ಆರೋಗ್ಯ ಇಲಾಖೆಯನ್ನು ಜವಾಬ್ದಾರಿ ತಗೊಳ್ತಾರೆ ಅಂತ ನೋಡಬೇಕಾಗಿದೆ. ತಕ್ಷಣ ಅವರನ್ನು ಭೇಟಿ ಮಾಡಿ ಅವರನ್ನು ಇಲ್ಲಿ ಕರೆಸುವಂಥ ಕೆಲಸವನ್ನು ಮಾಡ್ತೇವೆ. ಬರುವಂಥವರಿಗೆ ಒಂದು ನಗುಮುಖದ ಸೇವೆ ಕೊಡೋ ರೀತಿಯಲ್ಲಿ ನಮ್ಮ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮುಂದುವರಿಸ್ತೀವಿ. ಈಗ ಆಲ್ರೆಡಿ 66 ಲಕ್ಷದ ಆ್ಯನ್ಯುವಲ್ ಮೇಂಟೆನೆನ್ಸ್ ಇರ್ಬೋದು, ರಿಪೇರಿಗೆ ಇರ್ಬೋದು. ಹಾಗೆ ಮಾನ್ಯ ಆಯುಕ್ತರು ಈಗ ರಿಪೇರಿಗೆ, ಇಂಜಿನಿಯರಿಗೆ ನಿರ್ದೇಶನ ಕೊಟ್ಟಿದ್ದಾರೆ. ಇಂದು 1 ವಾರದಲ್ಲಿ ಆ ರಿಪೇರಿನೂ ಕಾರ್ಯ ಕೈಗೊಳ್ತೀನಿ ಅಂತ KHSTRP ಇಂಜಿನಿಯರ್ಸು ನನಗೆ ಭರವಸೆ ನೀಡಿದ್ದಾರೆ. ಸರ್ಕಾರ ಮಟ್ಟದಲ್ಲಿ ನಾವು ಎಷ್ಟು ಪ್ರಯತ್ನ ಮಾಡಲಿಕ್ಕಾಗತ್ತೆ. ಆದರೆ ಇದು ಪ್ರೈವೇಟ್ ಮಾಡೆಲಲ್ಲಿ ಕಟ್ಟಿದಂಥ ಬಿಲ್ಡಿಂಗ್ ಆದ್ದರಿಂದ ಈಗ ಇದು 70 ಬೆಡ್ಡಿಗೆ ಫ್ರೀಸ್ ಆಗಿದೆ ಸರ್ಕಾರ. BR ಶೆಟ್ಟಿ ಇದ್ದಾಗ ಇದು 200 ಬೆಡ್ಡು, ಅದಕ್ಕೆ 6 ಫ್ಲೋರ್ ಇದು ಮಾಡಿದ್ದಾರೆ. ಈಗ 70 ಬೆಡ್ಡಿಗೆ ಸರಿಯಾದ ಮಾನವ ಸಂಪನ್ಮೂಲ, ಡಾಕ್ಟರ್ ಇರ್ಬೋದು, ಸಿಸ್ಟರ್ಸ್ ಇರ್ಬೋದು, NHM ಇಂದ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. 6 ಫ್ಲೋರಲ್ಲಿ ಇರುವಾಗ ಒಬ್ಬರು ಸಿಸ್ಟರ್ ಇದ್ದರೆ ಕೆಳಗಡೆ ಕ್ಯಾಶುಯಾಲಿಟಿ ಬಂದಾಗ ಅವರೇ ಕಾರ್ಯನಿರ್ವಹಿಸಬೇಕಾಗತ್ತೆ. ಹಾಗಾಗಿ ಈಗ 150ರವರೆಗೆ 160 ಸಿಸೇರಿಯನ್ ಅದು ನಾರ್ಮಲ್ ಡೆಲಿವರಿ ಆಗ್ತಾಯಿದೆ. ಡೈಲಿ 80ರವರೆಗೆ, 70 ನಮ್ಮದು ಇದ್ದಿದ್ದರು 80ರವರೆಗೆ ಇವತ್ತು ಒಳ ರೋಗಿಗಳಾಗಿ ಅಡ್ಮಿಟ್ ಆಗ್ತಾಯಿದ್ದಾರೆ. ಅದೇ ಥರ
ಡೈಲಿ ಒ ಪಿ ಡಿಸು ಸಾಕಷ್ಟು ಬರ್ತಾ ಇದೆ. ಈಗ ರೀಸೆಂಟ್ಲಿ ನಿನ್ನೆ ಒಂದು 25ನೇ ತಾರೀಕಿಗೆ 8 kg ಗಡ್ಡೆ ಇರುವ ಒಬ್ಬ ಮಹಿಳೆಗೆ ಸಸೂತ್ರವಾಗಿ ನಮ್ಮ ಟೀಮು ಶಸ್ತ್ರಚಿಕಿತ್ಸೆ ಮಾಡಿ ಅವಳು ಭಾಳ ಖುಷಿಯಿಂದ ಇದನ್ನು ಒಪ್ಕೊಂಡಿದ್ದಾರೆ. ಈ ಸ್ಟ್ರಕ್ಚರ್ದ ಬಗ್ಗೆ ನಾನು ಸರ್ಜನಾಗಿ ಹೆಚ್ಚಿಗೆ ಹೇಳಲಿಕ್ಕಾಗಲ್ಲ. ನಾನು ನನ್ನಿಂದ ಸರ್ಕಾರದ ಮಟ್ಟಕ್ಕೆ ಇದರ ಗಮನ ಸೆಳೆದಿದ್ದೆ ಅಂತ ತಿಳಿಯಪಡಿಸ್ತೇನೆ.